ಶ್ರೀಕ್ಷೇತ್ರ ಧರ್ಮಸ್ಥಳದತ್ತ ಸಾವಿರಾರು ಭಕ್ತರು ಈಗಾಗಲೇ ಪಾದಯಾತ್ರೆಯಲ್ಲಿ ಹೊರಟಿದ್ದಾರೆ. ಪಾದಯಾತ್ರೆಯಲ್ಲಿ ಹೊರಟಿರುವಂತಹ ಭಕ್ತರಿಗೆ ಚಾರ್ಮಾಡಿ ಘಾಟಿಗಿಂತ ಕೆಳಭಾಗದಲ್ಲಿ ಒಂದು ವಿಶೇಷವಾದಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಾದಯಾತ್ರಿಗಳಿಗೆ ಅನ್ನದಾಸೋಹ, ಬಸವರಾಜ ಅಂಚೆಪಾಳ್ಯ ಬೆಂಗಳೂರು, ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಡೆವಲಪರ್ಸ್, ಶ್ರೀ ವಾರಾಹಿ ಬಿಲ್ಡರ್ಸ್ ಡೆವಲಪರ್ಸ್, ಶ್ರೀ ಲಕ್ಷ್ಮೀ ನರಸಿಂಹ ಸ್ಟೋನ್ ಕ್ರಷರ್ ಬೆಂಗಳೂರಿನ ಅಂಚೆಪಾಳ್ಯದ ಉದ್ಯಮಿ ಇಲ್ಲಿ ಬಂದು ಬಹಳ ದೊಡ್ಡ ಒಂದು ಅನ್ನದಾಸೋಹದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಆ ಅನ್ನದಾಸೋಹದ ಸೇವೆಯನ್ನ ಮಾಡ್ತಾ ಇರುವಂತಹ ಆ ಒಂದು ದೃಶ್ಯ ಹೇಗಿದೆ ಅನ್ನುವಂತ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಜನ ಇಲ್ಲಿ ಬಂದು ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇದ್ದಾರೆ. ದೂರ ದೂರದಿಂದ ಬಂದವರು ಇಲ್ಲಿ ಊಟವನ್ನ ಮಾಡಿ ಇಲ್ಲಿಂದ ಮುಂದೆ ಹೋಗ್ತಿದ್ದಾರೆ. ನಮಸ್ತೆ. ನಮಸ್ಕಾರ. ಯಾವ ಊರು? ಶ್ರವಣಬೆಳಗೊಳ. ಹೇಗಾಯ್ತು ಜರ್ನಿ? ಚೆನ್ನಾಗಿತ್ತಾ? ಎಲ್ಲ ನಮ್ಮ ಹಾಸನ ಡಿಸ್ಟಿಕ್ ಅವರು ಪ್ರತಿಯೊಬ್ರು ಎಲ್ಲ ಒಂದೊಂದ್ ಕಡೆ ನಿಂತು ಎಲ್ಲಾರ್ಗು ಬೆಂಗಳೂರಿಂದ ಬಂದಿದ್ದಾರೆ. ಬಟ್ ಹೊರಗಡೆಯಿಂದ ಎಲ್ಲಿಂದ ಬಂದರೆ ಎಲ್ಲಾರು ಅವ್ರ ಕೈಲಾಗಿ ಸಹಾಯದಾನ ಮಾಡ್ತಾರೆ. ಊಟಕ್ಕೆ ಆಗಲಿ, ತಿಂಡಿಗೆ, ಪ್ರತಿಯೊಂದು ಜ್ಯೂಸ್ ಆಗಲಿ, ನೀರಾಗಲಿ, ಹಣ್ಣು ಆಗಲಿ ಯಾವ್ದಕ್ಕೂ ತೊಂದರೆ ಕೊಡ್ದಂಗೆ ಚೆನ್ನಾಗ್ ಮಾಡ್ತಾ ಇದಾರೆ ಸರ್. ಎಲ್ಲ ಅನ್ನದಾಸೋಹದ ಬಗ್ಗೆ ಏನ್ ಹೇಳ್ತೀರಿ? ಇಂಥವ್ರಿಗೆ ಪಾಪ ಭಗವಂತ ಆರೋಗ್ಯ ಆಯಸ್ಸ ಚೆನ್ನಾಗ್ ಕೊಡ್ಲಿ, ಚೆನ್ನಾಗ್ ಮಾಡ್ತಾ ಇದಾರೆ. ಇದು ನೋಡಿ, ಎಲ್ಲರೂ ಕೂಡ ಇಲ್ಲಿ ವಿಶ್ರಾಂತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಎಲ್ಲಿಂದ ಬಂದ್ರಿ ಅಮ್ಮ? ನಾವು ವಿರಿಶಾವಿಂದ. ಇರಿಸಾವಿಂದ. ಎಷ್ಟು ದಿನ ಆಯ್ತು ಹೊರಟು? ನಾವು ಸೋಮವಾರ 6 ಗಂಟೆಲಿ ಹೊಂಟರ್ ಸರ್. 6 ಗಂಟೆ ಬೆಳಿಗ್ಗೆ. ಬೆಳಗಿನ ಜಾವ. ಈಗ ಹೆಂಗಾಯ್ತು ಇಲ್ಲಿ ತನಕ? ಚೆನ್ನಾಗಿ ಊಟನೂ ಸಿಕ್ತು, ಚೆನ್ನಾಗಿ ಹೆಲ್ಪ್ನು ಆಯ್ತು ನಮ್ಗೆ. ಇಲ್ಲಿ ಹೆಂಗಿದೆ ವ್ಯವಸ್ಥೆಗಳು? ಇಲ್ಲಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೋಡಿ, ಇಲ್ಲಿ ಬಹಳ ಅದ್ಭುತವಾದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಊಟದ ವ್ಯವಸ್ಥೆ ಹೇಗ್ ನಡೀತಾ ಇದೆ ಅನ್ನುವಂತ ನಿಮ್ಗೆ ತೋರಿಸ್ತಾ ಇದೀವಿ. ಉಪ್ಪಿನಕಾಯಿ, ಆ ನಂತರ ರೈಸು, ಆ ನಂತರ ಸಾಂಬಾರು, ಆ ನಂತರ ರೈಸ್ ಬಾತಿಗೆ ಚಟ್ನಿ, ಎಲ್ಲ ವ್ಯವಸ್ಥೆಗಳು ಇದಾವೆ. ಆ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿದ್ದಾರೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಭಕ್ತಾದಿಗಳು ಬಹಳಷ್ಟು ಖುಷಿಯಾಗಿದ್ದಾರೆ. ಜೊತೆಗೆ ಭಕ್ತಾದಿಗಳು ಕೂಡ ಸಂಭ್ರಮದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಅದ್ರ ಜೊತೆಗೆ ಸಂಪೂರ್ಣ ಬಿಸ್ಲೇರಿ ನೀರು, ಬಂದವರಿಗೆಲ್ಲರಿಗೂ ಕೂಡ ಬಿಸ್ಲೇರಿ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಳೆದ ಬಾರಿ ಕೆಳಭಾಗದಲ್ಲಿದ್ದರೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು ಅನ್ನುವಂಥ ಕಾರಣಕ್ಕೆ ಮೇಲ್ಭಾಗಕ್ಕೆ ಬಂದು ಇಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಊಟ ಆಯ್ತಾ ಸರ್? ಆಯ್ತು. ಹೇಗಿತ್ತು? ಚೆನ್ನಾಗಿತ್ತು. ಎಲ್ಲಿಂದ ಬಂದಿರಿ? ತರೀಕೆರೆ ತಾಲೂಕು. ನೋಡಿ, ಎಲ್ಲರೂ ಕೂಡ ಈಗಾಗಲೇ ಇಲ್ಲಿ ವಿಶ್ರಾಂತಿಯನ್ನ ಪಡ್ಕೊಳ್ತಿರೋರು ಇದ್ದಾರೆ. ಎಲ್ಲರೂ ಕೂಡ ಆ ಸೇವೆಯಲ್ಲಿ ತೊಡಗಿಕೊಂಡಿರೋರು ಇದ್ದಾರೆ. ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿರಿ? ಬೆಂಗಳೂರು. ಎಷ್ಟು ದಿನ ಆಯ್ತು ಹೊರಟು? ಇವತ್ತಿಗೆ 8 ಡೇಸ್ ಆಯ್ತು. 8 ಡೇಸ್. ಹೇಗಾಯ್ತು? ಚೆನ್ನಾಗಾಯ್ತಾ? ಇಲ್ಲಿ ಹಿಂಗೆ ಅಲ್ಲಲ್ಲಿ ಬಂದಾಗ ಅದು ಮಾತ್ರ ತುಂಬಾ ಚೆನ್ನಾಗಿದೆ. ಯಾರ್ಯಾರು ಆರ್ಗನೈಸ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಈಗ ನಾವು ಬಂದಾಗ ನಮ್ಗೆ ಏನ್ ಪುಣ್ಯ ಸಿಗುತ್ತೆ ಅಂತ ಬಂದಿದ್ವಿ, ಅದ್ರ 2ರಷ್ಟು ಪುಣ್ಯ ಅವ್ರಗಳಿಗೆ ಸಿಗ್ಲಿ ಅಂತ ಕೇಳ್ಕಂತೀವಿ. ಎಲ್ಲೆಲ್ಲ ಇತ್ತು ಮೇಡಮ್ ಇಂಥ ವ್ಯವಸ್ಥೆ? ಎಲ್ಲಾ ಕಡೆಗೂ ಇದೆ ಸರ್. ಎಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಇದೆ. ಎಲ್ಲ ಹೌದೌದೌದು, ಕಂಟಿನ್ಯೂಸ್ ಆಗಿದೆ. ಹೌದೌದು, ನಮ್ಗೆ ಎಲ್ಲಾ ಕಡೆಗೂ ಸಿಕ್ತು. ಬಿಸಿನೀರು ಸಿಕ್ತು, ಸ್ಥಾನಕ್ಕೆ ಉಳ್ಕೊಳಕ್ ಜಾಗನೂ ಕೊಟ್ರು, ಊಟನೂ ಕೊಟ್ರು, ಎಲ್ಲಾ ಕಡೆಗೂ ಇದೆ. ನಿಮ್ಮ ಹೆಸರು? ಗೀತಾ. ಏನ್ ಹೇಳ್ತೀರಿ? ನಾವು ಬೆಂಗಳೂರು. ಬೆಂಗಳೂರಿಂದಾನೇ ಬಂದಿರಿ? ನೋಡಿ, ಎಲ್ಲ ಬೆಂಗಳೂರಿಂದ ಬಂದವರಿದ್ದಾರೆ. ಇಲ್ಲೆಲ್ಲ ವ್ಯವಸ್ಥೆ. ಮೇಡಮ್ ನಮಸ್ತೆ. ಹೇಗಾಯ್ತು? ಒಳ್ಳೇದಾಯ್ತು. ಎಲ್ಲಿಂದ ಬಂದ್ರಿ? ನಾವು ಹಾಸನ. ಎಷ್ಟು ದಿನ ಆಯ್ತು ಹೊರಟು? 3 ದಿನ. 3 ದಿನ. ಎಲ್ಲ ಕಡೆ ವ್ಯವಸ್ಥೆಗಳು ಹೇಗಿತ್ತು? ಚೆನ್ನಾಗಿತ್ತು. ನೋಡಿ, ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋ, ಒಂದಷ್ಟು ಜನರನ್ನ ಮಾತಾಡಿಸೋದು ಕೂಡ ನೋಡ್ಬೇಕು. ಎಸ್ ಸರ್, ಯಾರವರು? ಸರ್ ನಮಸ್ಕಾರ. ಎಲ್ಲಿಂದ ಬಂದಿರಿ? ಬೇಲೂರಿಂದ. ಹೇಗಾಯ್ತು? ಚೆನ್ನಾಗಾಯ್ತು ಸರ್, ಪರವಾಗಿಲ್ಲ. ಹೇಗೆ ಬೇಲೂರಿಂದ ಇಲ್ಲಿ ತನಕ ಎಷ್ಟು ವ್ಯವಸ್ಥೆಗಳು ಹೇಗಿರ್ತದೆ? ಎಲ್ಲ ಪ್ರತಿಯೊಂದು ಊಟ ತಿಂಡಿ ಕೊಟ್ಟರು, ನೀರು ಕೊಡ್ತಾ ಇದಾರೆ. ಮುಖ್ಯವಾಗಿ ನೀರನ್ನು ಕೊಡ್ತಾ ಇದಾರೆ. ತುಂಬಾ ಒಳ್ಳೇದು ಅದು. ಇಲ್ಲೂ ಬಹಳ ಚೆನ್ನಾಗಿ ಊಟ ಕೊಡ್ತಾ ಇದಾರೆ. ಚೆನ್ನಾಗಿ ಊಟ ಕೊಡ್ತಾರೆ. ಚೆನ್ನಾಗಿ ಕೊಡ್ತಾ ಇದ್ದಾರೆ. ಖುಷಿ ಆಯ್ತು ನಿಮಗೆ? ಹೌದು ಸರ್, ಖುಷಿ ಆಯ್ತು ಸರ್. ಅವ್ರ ದೇವ್ರು ಒಳ್ಳೇದು ಮಾಡಲಿ ಸರ್. ನಾವು ಅಲ್ಲಿಂದಲೂ ಬಂದು ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ಎಲ್ಲದನ್ನು ಮಾಡಿದ್ದಾರೆ. ಇಲ್ಲೊಂದು ಊಟದ ವ್ಯವಸ್ಥೆ ಸಲ ಇರ್ತದೆ. ಇಲ್ಲಿ ಮ್ಯಾಗಡೆ ಮಗಳು ಮಾಡಿದ್ದಾರೆ. ಚೆನ್ನಾಗಿದೆ ಊಟದ ವ್ಯವಸ್ಥೆ. ತುಂಬ ಚೆನ್ನಾಗಿದೆ. ಇಷ್ಟು ತುಂಬ ವರ್ಷದಿಂದ ಇವ್ರು ಮಾಡ್ಕೊ ಬರ್ತಾ ಇದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಬಂದಾಗ ಇಲ್ಲಿ ಘಾಟಿ ಇಳಿದು ಬಂದ ತಕ್ಷಣ ಇವರು ತುಂಬ ಊಟದ ವ್ಯವಸ್ಥೆ ಮಾಡಿ, ನೆರಳಿನ ವ್ಯವಸ್ಥೆ ಮಾಡಿ, ನೀರಿನ ವ್ಯವಸ್ಥೆ ಮಾಡಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಿದ್ದಾರೆ. ಈ ಮಾಲೀಕರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದ. ಈಗಾಗಲೇ ಇಲ್ಲಿ ರೆಸ್ಟ್ ಅಲ್ಲಿದ್ದಾರೆ. ಸರ್ ನಮಸ್ತೆ.
ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಿ? ತುರುವೇಕೆರೆ ತುರುವೇಕೆರೆ. ಹೇಗಾಯ್ತು ಜರ್ನಿ? ಎಲ್ಲ ಚೆನ್ನಾಗೈತೆ ಸರ್. ಚೆನ್ನಾಗಾಯ್ತು. ಹೇಗೆ ಇಲ್ಲ ಈ ವ್ಯವಸ್ಥೆಗಳ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ವ್ಯವಸ್ಥೆ ಏನು ತೊಂದರೆ ಇಲ್ಲ. ಹ್ಮ್. ಮೆಡಿಕಲ್ದು ಮತ್ತೆ ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಸರ್ ನಮಸ್ತೆ, ಎಲ್ಲಿಂದ ಬಂದ್ರಿ? ತುರುವೇಕೆರೆ. ತುರುವೇಕೆರೆ. ಹೇಗಾಯ್ತು ಜರ್ನಿ? ಚೆನ್ನಾಗಾಯ್ತು. ನಾವು ಕಳೆದ 3 ವರ್ಷದಿಂದ ಬರ್ತಾ ಇದ್ವಿ. ಪ್ರತಿ ಸಲ ಒಂದು ವ್ಯವಸ್ಥೆಗೆ ಹೊಂದ್ಕೊಂಡು ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ. ಸರ್ ಪಾದಯಾತ್ರೆಯ ನಂತರ ಬದುಕಲ್ಲಿ ಬದಲಾವಣೆ ಹೇಗೆ? ಪಾದಯಾತ್ರೆ ನಂತರ ಪ್ರತಿ ವರ್ಷ ಒಂದು ಹೊಸ ಬದಲಾವಣೆ ಕಾಣಬೇಕು. ಯಾಕೆಂತಂದ್ರೆ ಅದು ಏನಾದ್ರು ಸಾರ್ಥಕ ಆಗಬೇಕು. ಆ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ನಾವೇನಾದ್ರೂ ಒಂದು ಸಾಧಿಸ್ಬೇಕು ಅಂದ್ರೆ ಏನಾದ್ರೂ ಒಂದು ಬದಲಾವಣೆ ತರಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಒಂದೊಂದು ಬದಲಾವಣೆ ಮಾಡ್ಕೊತಾ ಇದ್ವಿ ನಮ್ಮ ಜೀವನದಲ್ಲಿ. ನೋಡಿ ಇಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಅಡಿಗೆ ಮನೆಯ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ಬೇಕು. ಬಹಳ ಅಚ್ಚುಕಟ್ಟಾದ ರುಚಿಯಾದಂತಹ ಊಟವನ್ನ ಕೊಡುವಂತ ನಿಟ್ಟಿನಲ್ಲಿ ಬಸವರಾಜ್ ಅವರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ಇಲ್ಲೆಲ್ಲವೂ ಕೂಡ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು. ನೋಡಿ ಬಹಳ ವಿಸ್ತೃತವಂತ ಒಂದು ಅಡುಗೆ ಮನೆಯಲ್ಲಿ ಈಗಾಗಲೇ ಅಡುಗೆ ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಅಂದ್ರೆ ಊಟ ತಿಂಡಿಗೆ ಬೇಕಾದಂತ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಚಿತ್ರಾನ್ನ ರೆಡಿ ಇದೆ. ಆ ನಂತರ ಇಲ್ಲಿ ಅನ್ನ ಸಾಂಬಾರ್ ಎಲ್ಲ ವ್ಯವಸ್ಥೆಗಳ ಕೂಡ ಎಲ್ಲ ಮಾಡ್ಕೊಂಡಿಟ್ಟಿದ್ದಾರೆ. ಸರ್ ಬಸವರಾಜ್ ಅವರು ಇದ್ದಾರೆ. ಸರ್ ಈ ವರ್ಷ ಎಷ್ಟು ಜನರ ಪ್ಲಾನ್? ನಾವೊಂದು 20,000 ಜನ ಪ್ಲಾನ್ ಮಾಡಿದ್ದೀವಿ. 20,000 ಜನ. ಹೌದು ಸರ್. ಈಗಾಗಲೇ ಇವತ್ತು ಎಷ್ಟು ಜನ ಬಂದ್ರು? ಈಗ ಒಂದು 2,000-2,500 ಜನ ಆಗಿರ್ಬೇಕು ಸರ್. ಆಗಿರ್ಬೋದು. ಹೌದು ಸರ್. ಏನೆಲ್ಲ ಮಾಡಿರ್ತೀರಿ? ಚಿತ್ರಾನ್ನ ಮತ್ತೆ ಮೊಸರನ್ನ. ನಾಳೆಯಿಂದ ಮೊಸರನ್ನ ಮಾಡ್ತಾರೆ. ಇವತ್ತು ಚಿತ್ರಾನ್ನ ಮತ್ತೆ ಅನ್ನ ಸಾಂಬಾರು, ಅನ್ನ ರಸ. ಅನ್ನ ರಸ. ಹೌದು. ಎಷ್ಟು ಜನ ಬಾಣಸಿಗರು? ಇವರು ಟೋಟಲ್ ಆಗಿ ಒಂದು 12 ಜನ ಇದ್ದಾರೆ. ಮತ್ತೆ ಇದು ಬಡಿಸೋರು ಬೇರೆ ಇದ್ದಾರೆ. ಅವರೊಂದು 18 ಜನ ಇದ್ದಾರೆ. ಟೋಟಲ್ ಒಂದು 35-36 ಜನ ಇದೆ ಟೋಟಲ್. ಒಂದು ಟೋಟಲ್ ಎಷ್ಟು ಬಜೆಟ್ ಸರ್? ಬಜೆಟ್ ಏನ್ ಲೆಕ್ಕ ಹಾಕಲ್ಲ ಸರ್. ಯಾವಾಗಲೂ ಬಜೆಟ್ ಏನ್ ಲೆಕ್ಕ ಪ್ರತಿ ವರ್ಷ ಮಾಡ್ತೀವಿ? ಪ್ರತಿ ವರ್ಷ. ಇದು 9ನೇ ವರ್ಷ ಸರ್. 9ನೇ ವರ್ಷ. ಹೌದು 9ನೇ ವರ್ಷ ಸರ್. 9ನೇ ವರ್ಷ. ಹೌದು. ತುಂಬಾ ಚೆನ್ನಾಗಿ ಬಂದಂತ ಯಾತ್ರಾರ್ಥಿಗಳು ರೆಸ್ಪಾನ್ಸ್ ಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಪುಣ್ಯ ನಿಮಗೆ ಸಿಗ್ಲಿ ಅಂತ ಹೇಳ್ತಾರೆ. ನಮ್ಮ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ, ವೀರೇಂದ್ರ ಹೆಗಡೆ ಧ್ವನಿಯವರಿಂದ ನಮಗೊಂದು ಅವಕಾಶ. ಇಲ್ಲಿ ಆ ಬಾಣಸಿಗರನ್ನು ಮಾತಾಡಿಸ್ಬೇಕು. ಬಹಳಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಸರ್ ಎಷ್ಟು ಜನ ಎಷ್ಟು ಜನ ಬಾಣಸಿಗರು? ಏನೆಲ್ಲ ಮಾಡ್ತೀರಿ 3 ದಿನದ ಮೆನು? 3 ದಿನ ಒಂದು ಚಿತ್ರಾನ್ನ, ಮತ್ತೆ ಅನ್ನ ಸಾಂಬಾರು, ಮತ್ತೆ ತಿಳಿ ಸಾರು ಅಷ್ಟೇ. 3 ದಿನ 20,000 ಜನಕ್ಕೆ. ಟೋಟಲ್ 20,000 ಜನ. 20,000 ಜನಕ್ಕೆ. ಎಷ್ಟು ಜನ ಇದ್ದೀರಿ ಬಾಣಸಿಗರು? ಸಿಕ್ಕರು ಒಂದು 15 ಜನ ಇದ್ದೀವಿ. 15 ಜನ ಇದ್ದೀರಿ. ನೋಡಿ ಇಲ್ಲಿ ಈಗ ಸಾಂಬಾರ್ ರೆಡಿ ಆಗ್ತಾ ಉಂಟು. ಏನೆಲ್ಲ ಹಾಕಿದ್ರಿ ಸಾಂಬಾರಿಗೆ? ಸಾಮಾನ್ಯ ನುಗ್ಗೆ, ಮತ್ತೆ ಬದನೆ, ಮತ್ತೆ ಇದು ಸೌತೆಕಾಯಿ, ಮತ್ತೆ ಕುಂಬಳಕಾಯಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರು ಅಂತಂದ್ರೆ ಹೇಗಿರ್ತಾರೆ ಅನ್ನೋದಕ್ಕೆ ಉದಾಹರಣೆಯ ರೂಪದಲ್ಲಿ ಬಸವರಾಜ್ ಅಂಚೆಪಾಲ್ಯ ಇದ್ದಾರೆ. ಯಾಕೆಂತಂದ್ರೆ 20,000ಕ್ಕೂ ಅಧಿಕ ಜನರಿಗೆ ಭೋಜನದ ವ್ಯವಸ್ಥೆ, ದಾಸೋಹದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಒಂದೆಷ್ಟು ಬಜೆಟ್ ಅಂತ ಹೇಳಿದ್ರೆ ಇದು 9ನೇ ವರ್ಷ ಸರ್. ಬಜೆಟ್ ಲೆಕ್ಕವೇ ಹಾಕೋದಿಲ್ಲ. ಮಂಜುನಾಥನ ಸೇವೆ ಅನ್ನುವಂತ ಕಾರಣಕ್ಕಾಗಿ ಇದನ್ನ ನಿರಂತರವಾಗಿ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಚಾರ್ಮಾಡಿ.